ಯೋಗ ಮತ್ತು ನಿಸರ್ಗದತ್ತ ಆಹಾರ ಪದ್ಧತಿ ಹಾಗೂ ಸಹಜ ಜೀವನ ಶೈಲಿಯಿಂದ ನಿಮ್ಮ ಆರೋಗ್ಯವನ್ನ ವೃದ್ಧಿಸಲು ನೀವು ಭೇಟಿ ಕೊಡಬಹುದಾದ ಕರ್ನಾಟಕದ ಅತ್ಯುತ್ತಮ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಸೌಖ್ಯವನ. ಧರ್ಮಸ್ಥಳದ ಶಾಂತಿವನ ಟ್ರಸ್ಟ್ ಪ್ರವರ್ತಿತ ಸೌಖ್ಯವನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಆಶಯ ಮತ್ತು ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಿದೆ ಸೌಖ್ಯವನ. ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರವು ಉಡುಪಿ ಜಿಲ್ಲೆಯ ಮಣಿಪಾಲದ ಪರ್ಕಳದ ಪರೀಗ ಗ್ರಾಮದಲ್ಲಿ ಸ್ವರ್ಣ ನದಿ ತೀರದ ಸನಿಹದಲ್ಲಿ ನಿಸರ್ಗ ರಮಣೀಯ ವಾತಾವರಣದಲ್ಲಿ ಕಂಗೊಳಿಸುತ್ತಿದೆ. ಅತಿಯಾದ ತೂಕ, ಬೊಜ್ಜು, ಮಧುಮೇಹ, ರಕ್ತದೊತ್ತಡ, ಬೆನ್ನು ನೋವು, ಗಂಟು ನೋವು, ತಲೆನೋವು, ಖಿನ್ನತೆ ಮೊದಲಾದ ನಿತ್ಯ ಸಮಸ್ಯೆಗಳಿಗೆ ಖಚಿತ ಉಪಶಮನ ಮತ್ತು ಪರಿಹಾರಕ್ಕಾಗಿ ಸೌಖ್ಯವನಕ್ಕೆ ಭೇಟಿ ನೀಡಿ. ಯೋಗ, ಧ್ಯಾನ, ಮಣ್ಣಿನ ಚಿಕಿತ್ಸೆ, ಮಸಾಜ್, ಜಲ ಚಿಕಿತ್ಸೆ, ಆಕ್ಯುಪಂಕ್ಚರ್, ಆಕ್ಯುಪ್ರೆಷರ್, ಆವರ್ತನ ಚಿಕಿತ್ಸೆ, ನಿಸರ್ಗದತ್ತ ಆಹಾರ ಶೈಲಿ, ನಡಿಗೆ ಮೊದಲಾದ ಉಪಕ್ರಮಗಳೊಂದಿಗೆ ಆರೋಗ್ಯ ವೃದ್ಧಿಸಿಕೊಳ್ಳಲು ಹಿತಕರವಾದ ತಾಣ ಸೌಖ್ಯವನ. ಕಾಳಜಿಪೂರ್ಣ ಆಡಳಿತ ವ್ಯವಸ್ಥೆ, ಸೇವಾ ಮನೋಭಾವದ ತಜ್ಞ ವೈದ್ಯರ ತಂಡ, ಸ್ನೇಹಮಯಿ ಸಿಬ್ಬಂದಿಗಳೊಂದಿಗೆ ಬದ್ಧತೆಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಕೇಂದ್ರ ಸೌಖ್ಯವನ. ವಿಳಾಸ: ಸೌಖ್ಯವನ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ, ಪರೀಕ, ಉಡುಪಿ. ದೂರವಾಣಿ 0820 2544 206 99 458 01594 9483 932325 www.naturecureparika.com. ನಮಸ್ಕಾರ. ಸೌಖ್ಯವನ ಸೌಖ್ಯ ಸಂಧಾನ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿವಸ ನಾವು ಆರೋಗ್ಯಕರ ಆಹಾರ ಶೈಲಿ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ಏನು ಡಯಟ್ ಥೆರಪಿ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಪೂಜಾ ಜಿ ಅವರಿದ್ದಾರೆ. ಅವರನ್ನು ನಾನು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಸೌಖ್ಯವನ ಅಂದರೆ SDM ಯೋಗ ಮತ್ತು ನ್ಯಾಚುರೋಪತಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಆಗಿರುವಂಥ ಡಾಕ್ಟರ್ ಪೂಜಾ ಜಿ ಅವರು ಇವತ್ತು ಡಯಟ್ ಥೆರಪಿಯ ಈ ಒಂದು ಹಿನ್ನೆಲೆ ಒಳಗಡೆ ನಾವು ಏನನ್ನು ತಿನ್ನಬೇಕು, ಯಾವ ಸಮಯದಲ್ಲಿ ತಿನ್ನಬೇಕು, ಎಷ್ಟು ತಿನ್ನಬೇಕು, ಅಂದರೆ ಒಟ್ಟು ಒಂದು ಸಹಜವಾದಂಥ ಒಂದು ಆಹಾರ ಪ್ರಕ್ರಿಯೆ ಏನಿದೆ ಈ ವಿಚಾರವಾಗಿ ಮಾತಾಡಲಿಕ್ಕಿದ್ದಾರೆ. ಡಾಕ್ಟ್ರೆ, ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಜನರಲ್ಲಿ ಏನು ನೀವು ಹೇಳುವಂಥ ಪ್ರಕಾರ ಒಂದು ಸರಿಯಲ್ಲದ ಒಂದು ಆಹಾರ ಪದ್ಧತಿ ಅಂತ ಪ್ರತಿ ಸಂದರ್ಭದಲ್ಲೂ ಕೂಡ ನೀವು ಯೋಗ ಮತ್ತು ನ್ಯಾಚುರೋಪತಿಯವರು ಹೇಳ್ತೀರಿ. ಆ ಜೀವನ ಶೈಲಿಯಲ್ಲಿ ಸಾಕಷ್ಟು ಬದಲಾವಣೆ ಮಾಡಬೇಕು ಅಂತ. ನಾವು ಆರಂಭಿಸುವಾಗ ಮೂಲದಲ್ಲಿ ಎಲ್ಲಿಂದ, ಅಂದರೆ ಯಾವುದನ್ನು ನಾವು ತಿನ್ನಬೇಕು, ಯಾವುದನ್ನು ನಾವು ಸೇವಿಸಬೇಕು, ಯಾವ ರೀತಿ ಒಂದು ಸಲಹೆ ಕೊಡಲಿಕ್ಕೆ ಬಯಸ್ತಾರೆ ನೀವು? ನಮ್ಗೆಲ್ರಿಗೂ ಗೊತ್ತಿರುವಂತೆ ಆಹಾರ ಒಂದು ನಮ್ಮ ಜೀವನದ ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು. ಸೊ ನಾವು ಸೇವಿಸುವ ಆಹಾರದಿಂದಲೇ ನಮ್ಮ ಹೆಲ್ತ್ ಸ್ಟೇಟಸ್ ಅಥವಾ ಡಿಸೀಸ್ ಸ್ಟೇಟಸ್ ನಿರ್ಧಾರ ಆಗುತ್ತೆ. ಓಕೆ, ಸೊ ಅದರಿಂದ ನಾವು ಏನೇ ಸೇವಿಸೋದಕ್ಕಿಂತ ಮುಂಚೆ ನಾವು ವೆರಿ ಪರ್ಟಿಕ್ಯುಲರ್ ಇರಬೇಕು. ಇದು ನಾವು ಸೇವಿಸುತ್ತಿರುವ ಆಹಾರ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು. ಸೊ ಯಾವ ರೀತಿ ಆಹಾರ ಸೇವಿಸಬೇಕು ಅಂತ ನೋಡೋದಾದರೆ ವೆರಿ ಸಿಂಪಲ್. ನಾವು ಆದಷ್ಟು ತಾಜಾ ಹಣ್ಣುಗಳು, ಆಯಾ ಸೀಸನ್ನಲ್ಲಿ ಆಯಾ ಋತುವಿನಲ್ಲಿ ಯಾವ ತರಕಾರಿ ಅಥವಾ ಹಣ್ಣುಗಳು ಲಭ್ಯವಿರುತ್ತೆ ಅದನ್ನು ಹೆಚ್ಚಾಗಿ ಸೇವಿಸಬೇಕು. ಅದೇ ರೀತಿ ಮಾಡ್ತಾ ಇದ್ರು. ಸೇವಿಸಬೇಕು. ಓಕೆ, ಇನ್ನೊಂದು ನಾವು ಆಹಾರದಲ್ಲಿ ಹೆಚ್ಚಾಗಿ ಹಣ್ಣು ತರಕಾರಿಗಳನ್ನು ಸೇವಿಸೋದ್ರ ಜೊತೆಗೆ ನಾರಿನಂಶ ಇರುವಂಥದ್ದನ್ನು ಸೇರಿಸಬೇಕು. ಅಂದರೆ ಫೈಬರ್ ರಿಚ್ ಡಯಟ್ ಅಂತ ಹೇಳ್ತೀವಿ. ಇದು ನಮಗೆ ಓಟ್ ಮೀಲಲ್ಲಿ ಸಿಗುತ್ತೆ, ಕ್ಯಾರೆಟಲ್ಲಿ ಸಿಗುತ್ತೆ, ಬೀನ್ಸಲ್ಲಿ. ಈ ರೀತಿಯ ಆಹಾರಗಳಲ್ಲಿ ನಾರಿನಂಶ ಚೆನ್ನಾಗಿರುತ್ತೆ. ಇದು ಮಲಬದ್ಧತೆ, ಕೊಲೆಸ್ಟ್ರಾಲ್, ಡಯಾಬಿಟಿಸ್, ಹೈಪರ್ ಟೆನ್ಷನ್ ಮುಂತಾದ ಹೆಚ್ಚಿನ ಕಾಯಿಲೆಗಳನ್ನು ತಡೆಗಟ್ಟುವಲ್ಲಿ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆ, ಇದರ ಜೊತೆಗೆ ನೀವು ಅಕ್ಕಿ, ಗೋಧಿ, ರಾಗಿ ನಿಮ್ಮ ಯಾವ ಏರಿಯಾದಲ್ಲಿ ನೀವು ಇರ್ತೀರಿ, ಈಗ ನಾವು ಕೋಸ್ಟಲ್ ಏರಿಯಾದಲ್ಲಿ ಪ್ರಾದೇಶಿಕವಾಗಿ ಏನು ಸಿಗುತ್ತೆ ಅಂತ ಆಹಾರ ಪದಾರ್ಥಗಳು ನಾವು ಹೆಚ್ಚಾಗಿ ಸೇವಿಸಬೇಕು. ಈಗ ಯಾವುದನ್ನು ಬಿಡಬೇಕು, ಯಾವುದನ್ನು ತ್ಯಜಿಸಬಾರದು ಅಂತ, ವಾಟ್ ಟು ಅವಾಯ್ಡ್? ಓಕೆ, ಯಾವುದನ್ನು ತ್ಯಜಿಸಬೇಕಂತ ನೋಡೋದಾದ್ರೆ ನಮ್ಗೆಲ್ಲರಿಗೂ ಗೊತ್ತಿರುವಂಥದ್ದೇ. ಸೊ ಮೊದಲನೇದಾಗಿ ಮೈದಾ ಇರುವಂಥ ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ನಾವು ಸೇವಿಸಬಾರ್ದು. ಯಾಕಂದರೆ ಮೈದಾವನ್ನು ಪ್ರಿಪೇರ್ ಮಾಡಬೇಕಿದ್ರೆ ಅದಕ್ಕೆ ಎಲಾಕ್ಸಿನ್, ಬೆನ್ಸಾಯಿಕ್ ಆಸಿಡ್ ಅಂತ ಕೆಲವು ಕೆಮಿಕಲ್ಸನ್ನು ಹಾಕಿಬಿಟ್ಟು ಆ ಸಾಫ್ಟ್ ಟೆಕ್ಸ್ಚರ್ ತರಿಸ್ತಾರೆ. ಈ ರೀತಿಯ ಕೆಮಿಕಲ್ಸ್ ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ. ಜೊತೆಗೆ ಮೈದಾದಲ್ಲಿ ನಾರಿನಾಂಶ ಕೂಡ ಇರೋದಿಲ್ಲ. ಅದರಿಂದಾಗಿ ಅದು ಪಚನ ಕ್ರಿಯೆ ತುಂಬ ನಿಧಾನವಾಗಿ ಆಗಿ ಮಲಬದ್ಧತೆಗೆ ಒಂದು ಮೂಲ ಕಾರಣ ಆಗುತ್ತೆ. ಎರಡನೇದಾಗಿ ನಾವು ಹೆಚ್ಚಾಗಿ ಸಕ್ಕರೆ ಇರುವಂತಹ ಅಂಶಗಳನ್ನು ಸೇವಿಸಬಾರ್ದು. ಇದರಿಂದ ನಮ್ಮ ದೇಹದ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಅದರಿಂದ PCOD ಅಥವಾ ಶುಗರ್ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ನಾವು ಸಕ್ಕರೆಯನ್ನು ತ್ಯಜಿಸಿ ಬ್ರೌನ್ ಶುಗರ್ ಬರುತ್ತೆ, ಕೆಂಬಣ್ಣದ ಒಂದು ಸಕ್ಕರೆ ಬರುತ್ತೆ, ಅದನ್ನು ತಗೊಳ್ಬಹುದು. ಅದು ಲೆಸ್ ರಿಫೈನ್ ಆಗಿರುತ್ತೆ. ಅಥವಾ ಬೆಲ್ಲ ತಗೋಬಹುದು, ವಾಲೆ ಬೆಲ್ಲ ತಗೋಬಹುದು, ಪಾಮ್ ಜಾಗರಿ, ಜೇನುತುಪ್ಪ ತಗೊಳ್ಬಹುದು. ಹೌದು, ಆ ರೀತಿ ಮಾಡ್ಕೋಬಹುದು.
ಇನ್ನು ನಾವು ಮೈದಾ ಅಂತ ವಿಚಾರ ಬರುವಾಗ ಸಾಮಾನ್ಯವಾಗಿ ಈಗ ಮಕ್ಕಳೆಲ್ಲ ಬನ್ಸ್ ಅನ್ನು ಇಷ್ಟಪಡೋದು. ಹೌದು ನೀವು ಬನ್ಸ್ ತಿನ್ನಬಾರ್ದು ಅಂತ ಹೇಳೋದು. ಇಲ್ಲ, ಬನ್ಸ್ ಅನ್ನು ನೀವು ತಯಾರು ಮಾಡಬೇಕಿದ್ರೆ ಸ್ವಲ್ಪ ಬೇರೆ ಹಿಟ್ಟನ್ನು ಯೂಸ್ ಮಾಡಿ. ಈಗ ನಾವು ಯಾವುದೇ ರೀತಿಯನ್ನು ಫ್ರೈ ಮಾಡ್ಬೋದು. ಈಗ ನಾವು ಹೋಳಿಗೆ ಮಾಡ್ಬೋದು, ಅದನ್ನು ಮೈದಾದ್ರ ಬದಲಿಗೆ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಅಥವಾ ಕೇಕ್ ಮಾಡುವಾಗನೂ ಹಾಗೆ ಬೇರೆ ರೀತಿಯ ಹಿಟ್ಟನ್ನು ಯೂಸ್ ಮಾಡಿ ಅಂತ ಹೇಳೋದು. ಓಕೆ. ಇನ್ನೊಂದು, ನಾವು ಉಪ್ಪನ್ನು ಹೆಚ್ಚು ಸೇವಿಸಬಾರ್ದು ಅಂತ ಹೇಳ್ತೀವಿ. ನಮ್ಮ ದಿನನಿತ್ಯದ ಉಪ್ಪಿನ ಸೇವನೆ 2 ರಿಂದ 5 ಗ್ರಾಮ್ಗಿಂತ ಕಡಿಮೆ ಇದ್ರೆ ಒಳ್ಳೆಯದು. ಓಕೆ, ಅಂದ್ರೆ 1-2 ಚಿಟಿಕೆ ಅಷ್ಟೇ. ಓಕೆ, ಅದಕ್ಕಿಂತ ಹೆಚ್ಚು ಸೇವಿಸಿದ್ರೆ ನಮ್ಮ ಫ್ಯೂಚರ್ ಅಲ್ಲಿ ನಮಗೆ ಹೈಪರ್ ಟೆನ್ಷನ್, ಹೈ ಬಿಪಿ ಬರುವಂತ ಚಾನ್ಸಸ್ ಇರುತ್ತೆ. ಬಿಪಿ ಅಂತ ನಾವೇನು ಹೇಳ್ತೀವಿ, ಅಧಿಕ ರಕ್ತದೊತ್ತಡ. ಯಾಕಂದ್ರೆ ಸಾಮಾನ್ಯವಾಗಿ ಕರಾವಳಿ ಭಾಗದ ಜನ ಅತಿಯಾದ ಉಪ್ಪನ್ನು ಬಳಸ್ತಾರೆ, ರೂಢಿ ಮಾಡಿಕೊಂಡಿರ್ತಾರೆ. ಖಂಡಿತ. ಅಂದ್ರೆ ನಾವು ಜನರಲಿ ಅಡಿಗೆ ಉಪ್ಪನ್ನು ಬಳಸ್ತೇವೆ, ಅದು ಬಿಟ್ಟು ನಾವು ಪ್ಯಾಕೆಟ್ ತಿಂಡಿಗಳಲ್ಲಿ, ಈಗ ಲೇಸ್, ಕುರ್ಕುರೆ ಇರ್ಬೋದು, ಅಂಥದ್ರಲ್ಲಿ ಹೆಚ್ಚಾಗಿ ಉಪ್ಪಿರುತ್ತೆ. ಮತ್ತೆ ಪ್ರೊಸೆಸ್ಡ್ ಮೀಟ್ ಏನಿರುತ್ತಲ್ಲ, ಮಾಂಸಾಹಾರ ಕೆಡದಂತೆ ಕೂಡ ಉಪ್ಪನ್ನು ಪ್ರಿಸರ್ವೇಟಿವ್ ಆಗಿ ಯೂಸ್ ಮಾಡಿರ್ತಾರೆ. ಅದು ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮ ದೇಹಕ್ಕೆ ಹೋಗ್ತಾ ಇರುತ್ತೆ. ಸೊ ಅದರ ಕಡೆ ಸ್ವಲ್ಪ ಗಮನ ನೀಡೋದು ಉತ್ತಮ. ಈಗ ವಾಟ್ ಟು ಈಟ್ ಅನ್ನುವಂಥ ಸಂದರ್ಭದಲ್ಲಿ ನೀವು ಮಾಂಸಾಹಾರದ ವಿಚಾರಕ್ಕೆ ಬರುವಾಗ, ನ್ಯಾಚುರೋಪತಿ ಮತ್ತು ಯೋಗದಲ್ಲಿ ನಾವು ಮಾಂಸಾಹಾರಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ನೀಡೋದಿಲ್ಲ. ಯಾಕಂದ್ರೆ ನಾವು ಯೋಗದಲ್ಲಿ ಆಹಾರವನ್ನು 3 ರೀತಿಯಾಗಿ ವಿಂಗಡಣೆ ಮಾಡ್ತೀವಿ: ಸಾತ್ವಿಕ ಆಹಾರ, ರಾಜಸಿಕ ಮತ್ತು ತಾಮಸಿಕ ಅಂತ. ತಾಮಸಿಕ ಅಂದ್ರೆ ನಮ್ಮ ದೇಹಕ್ಕೆ ಯಾವುದನ್ನು ತಿನ್ನೋದ್ರಿಂದ ಜಡತ್ವ ಉಂಟಾಗುತ್ತದೆಯೋ ಅದಕ್ಕೆ ನಾವು ತಾಮಸಿಕ ಅಂತ ಹೇಳ್ತೀವಿ. ಸೊ ಈ ಟೀ, ಕಾಫಿ ಅಥವಾ ನಾನ್ ವೆಜ್, ಮದ್ಯಪಾನ, ಧೂಮ್ರಪಾನ ಏನ್ ಬರುತ್ತೆ, ಇದೆಲ್ಲ ತಾಮಸಿಕ ಆಹಾರದಲ್ಲಿ ಬರುವಂಥದ್ದು. ಸೊ ಅದರಿಂದಾಗಿ ನಾವು ಅಂತ ಆಹಾರವನ್ನು ತ್ಯಜಿಸೋದು ಉತ್ತಮ, ಅಥವಾ ಅದನ್ನು ರಿಸ್ಟ್ರಿಕ್ಟ್ ಮಾಡಿ. ಯಾಕಂದ್ರೆ ನಾವು ಹೆಚ್ಚಾಗಿ ಮಾಂಸಾಹಾರ ಸೇವಿಸೋದ್ರಿಂದ ಒಂದು ತಾಮಸಿಕ ನೇಚರ್ ಬರುತ್ತೆ. ಅದರ ಜೊತೆಗೆ ನಮಗೆ ಶುಗರ್ ಮತ್ತು ಕೊಲೆಸ್ಟ್ರಾಲ್, ಅತ್ಯಧಿಕವಾಗಿ ಕೊಲೆಸ್ಟ್ರಾಲ್ ನಮ್ಮ ರಕ್ತನಾಳಗಳಲ್ಲಿ ಡೆಪಾಸಿಟ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದಾಗಿ ನಾನ್ ವೆಜ್ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಿ, ಅಥವಾ ಬೇಯಿಸುವ ವಿಧಾನವನ್ನು ಚೇಂಜ್ ಮಾಡಿ. ಡೀಪ್ ಫ್ರೈ ಬದಲಿಗೆ ಸ್ಟೀಮ್ಡ್ ಅಥವಾ ಬಾಯ್ಲ್ಡ್ ಮೀಟ್ ತಗೊಂಡ್ರೆ ದಟ್ ಈಸ್ ಮಚ್ ಹೆಲ್ದಿಯರ್. ಓಕೆ ಓಕೆ. ಎಸ್ ಡಾಕ್ಟರ್, ನೀವೀಗ ತಿನ್ನುವ ವಿಚಾರಗಳ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ತಿನ್ಬೇಕು ಅಂತ. ಹೌದು, ಇದೊಂದು ಎಲ್ರಿಗೂ ಇರುವಂತ ಸಮಸ್ಯೆ. ನೀವು ಮುಖ್ಯವಾಗಿ ನೀವು ಹೆಲ್ದಿ ಲೈಫ್ ಅನ್ನು ಲೀಡ್ ಮಾಡ್ಬೇಕಂತಿದ್ರೆ 2 meals a day ಅಂತ ಕಾನ್ಸೆಪ್ಟ್ ಅನ್ನು ಫಾಲೋ ಮಾಡೋದು ಒಳ್ಳೇದು. ಓಕೆ, ಸೊ 2 meals ಅಲ್ಲಿ ಈಗ ಮಾಡರ್ನ್ ನ್ಯೂಟ್ರಿಷನಿಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ಒಂದು ಬೆಳಿಗ್ಗೆ 11 o'clock ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್ ಅಂಡ್ ಲಂಚ್, ಇನ್ನೊಂದು ಈವ್ನಿಂಗ್ 5 o'clock. ಸೊ ನಾವು ನ್ಯಾಚುರೋಪತಿಯಲ್ಲಿ ಏನ್ ಹೇಳ್ತೇವೆ ಅಂದ್ರೆ, ಬ್ರೇಕ್ಫಾಸ್ಟ್ ಅನ್ನು ಸರಿಯಾದ ಪ್ರಮಾಣದಲ್ಲಿ ತಿನ್ನಿ, ಮಧ್ಯಾಹ್ನದ ಊಟವನ್ನು ಸಾಕಷ್ಟು ಪ್ರಮಾಣದಲ್ಲಿ ಮಾಡಿ, ಆಗ 2 meal ಆಯ್ತು. ಕೊನೆಯದು ನೈಟ್ ಮೀಲ್ ಏನಿದೆಯಲ್ಲ, ಇಟ್ ಶುಡ್ ಬಿ ಆಸ್ ಲೈಟ್ ಎಸ್ ಪಾಸಿಬಲ್. ಅಂದ್ರೆ ರಾತ್ರಿ ಹೊತ್ತಲ್ಲಿ ಹೆಚ್ಚಾದ ಅಕ್ಕಿ, ಅನ್ನದ ಸೇವನೆ ಬೇಡ. ಅದರ ಬದಲಿಗೆ ಲೈಟ್ ಆಗಿ ಬಾಯ್ಲ್ಡ್ ವೆಜಿಟೇಬಲ್ಸ್, ಬೇಯಿಸಿದ ತರಕಾರಿ ಇರ್ಬೋದು, ಹಣ್ಣು ಇರ್ಬೋದು, ಈ ರೀತಿ ಸಲಾಡ್ಸ್ ಅನ್ನು ಮಾಡಿ ತಗೊಳ್ಳಿ. ಇದರಿಂದ ತೂಕ ಕೂಡ ಹೆಚ್ಚಾಗೋದಿಲ್ಲ, ನಿಮ್ಮ ಫ್ರೆಶ್ನೆಸ್ ಕೂಡ ಇಂಪ್ರೂವ್ ಆಗುತ್ತೆ. ಎಸ್ ಡಾಕ್ಟರ್, ಈಗ ಯಾವಾಗ ತಿನ್ಬೇಕು ಅಂತ ಸೇವಿಸಬೇಕಂತ ಹೇಳಿದ್ರಿ, ಬಟ್ ಅದು ಎಲ್ಲಿ ತಿನ್ಬೇಕಂತ ಹಾಗೇನಾದ್ರು? ಓಕೆ, ಎಲ್ಲಿ ತಿನ್ಬೇಕು ಅಂದ್ರೆ ನೀವು ಆದಷ್ಟು ಕ್ಲೀನ್ ಸರೌಂಡಿಂಗ್ ಅಲ್ಲಿ ತಿಂದ್ರೆ ಒಳ್ಳೇದು, ಎಸ್ಪೆಷಲಿ ಮಕ್ಕಳಿಗೆ. ಯಾಕಂದ್ರೆ ರೋಡ್ ಸೈಡ್ ಎಲ್ಲ ತಿಂಡಿ ಕೇಳ್ತಾ ಇರ್ತಾರೆ. ಸೊ ಅದು ಕ್ಲೀನ್ಲಿನೆಸ್ ಇರುವುದಿಲ್ಲ, ಅದರಿಂದಾಗಿ ನಮಗೆ ಉದರ ಸಂಬಂಧಿ ತೊಂದರೆಗಳು ಬರುವಂತ ಚಾನ್ಸಸ್ ಇರುತ್ತೆ. 2ನೇ ಪಾಯಿಂಟ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಆದಷ್ಟು ಮನೆ ಫುಡ್ ಅನ್ನು ಮನೆಯಲ್ಲಿಯೇ ತಿನ್ನಿ ಅಂತ. ಯಾಕಂದ್ರೆ ಅಟ್ಲೀಸ್ಟ್ 1 meal ಆದ್ರೂ ನಿಮ್ಮ ಕುಟುಂಬದವ್ರ ಜೊತೆ ಮಾಡಿದ್ರೆ, ಒಂದು ನೀವು ನಿಮ್ಮ ಯಂಗರ್ ಜನರೇಷನ್ಗೆ ಹೇಳಿಕೊಡ್ಬೋದು ಏನ್ ತಿನ್ಬೇಕು, ಏನ್ ತಿನ್ಬಾರ್ದು ಅಂತ. 2ನೇದಾಗಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದ್ರಿಂದ ನಮ್ಮ ಇಮೋಷನಲ್ ಬಾಂಡಿಂಗ್ ಏನಿದೆ, ಮಾನಸಿಕ ಬಾಂಧವ್ಯ ಕೂಡ ಉತ್ತಮ ಆಗುತ್ತೆ. ಓಕೆ, ಸೊ ಆದಷ್ಟು ಮನೆ ಫುಡ್ ಅನ್ನು ಮನೆಯಲ್ಲಿ ತಿನ್ನೋದು ಉತ್ತಮ. ಯಾವ ರೀತಿಯಲ್ಲಿ ತಿನ್ನಬೇಕು ಅಂತ? ಓಕೆ, ಸೊ ಯಾವ ರೀತಿಯಲ್ಲಿ ಅಂದ್ರೆ, ನಾವು ತಿನ್ಬೇಕಿದ್ರೆ ಸರಿಯಾಗಿ ಅಗಿದು ತಿನ್ನೋದೊಂದು ಬಹಳ ಉತ್ತಮ ಅಭ್ಯಾಸ. ಇನ್ನು ಯೋಗದಲ್ಲಿ ನಾವ್ ಏನ್ ಹೇಳ್ತೀವಂದ್ರೆ, ಸುಸ್ನಿಗ್ಧ ಮಧುರಾಹಾರ ಚತುರ್ಥಾಂಶ ವಿವರ್ಜಿತ ಭುಜ್ಯತೆ ಶಿವ ಸಂಪ್ರೀತಿ ಮಿತಾಹಾರ ಉಚ್ಯತೆ ಅಂತ ಹೇಳ್ತೀವಿ. ಅಂದ್ರೆ ನಾವು ಶಿವನನ್ನು ಸಂಪ್ರೀತನನ್ನಾಗಿ ಮಾಡ್ಲಿಕ್ಕೋಸ್ಕರ ನಾವು ತಿನ್ನುವ ಆಹಾರ ಏನಿದೆ ಅದರಲ್ಲಿ ಫಸ್ಟ್ ಅರ್ಧ ಭಾಗ ಸಾಲಿಡ್ ಫುಡ್ ಇಂದ ತುಂಬಿಸ್ಬೇಕು, ಅಕ್ಕಿ, ಗೋಧಿ, ರಾಗಿ, ದಾಲ್ ಇದ್ರಿಂದ. ಇನ್ನು ಉಳಿದ ಕಾಲು ಭಾಗ ಏನಿದೆ ಅಲ್ಲ, ಅದನ್ನು ನಾವು ನೀರು, ದ್ರವಾಹಾರ, ಜ್ಯೂಸಸ್, ಬಟರ್ ಮಿಲ್ಕ್, ಕರ್ಡ್, ಈ ರೀತಿ ದ್ರವಾಹಾರಗಳಿರ್ಬೇಕು. ಇನ್ನು ಉಳಿದ ಮೇಲಿನ ಕಾಲು ಭಾಗವನ್ನು ಖಾಲಿ ಬಿಡಬೇಕು ಅಂತ. ಯಾಕಂದ್ರೆ ಸರಿಯಾಗಿ ಪಚನ ಕ್ರಿಯೆ ಆಗ್ಲಿಕ್ಕೆ ಈ ರೀತಿಯ ಪ್ರಪೋರ್ಷನ್ ಅನ್ನು ನಾವು ಮೇಂಟೈನ್ ಮಾಡಬೇಕು. ಎಸ್, ಅಂದ್ರೆ ಒಟ್ಟು ನೀವೇನೊಂದು ಆರೋಗ್ಯಕರವಾದಂಥ ಆಹಾರ ಶೈಲಿ, ಒಂದು ಒಳ್ಳೆಯ ರೀತಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಆಗುತ್ತೆ ಅಂತ, ಸೌಂದರ್ಯವನ್ನು ಕೂಡ ಕಾಪಾಡಿಕೊಳ್ಳಿಕ್ಕೆ ಆಗುತ್ತೆ. ಖಂಡಿತ, ದೈಹಿಕ ಹಾಗೂ ಮಾನಸಿಕ ಸೌಂದರ್ಯಕ್ಕೆ ಉತ್ತಮ ಆಹಾರ ಶೈಲಿಯೇ ಪರಿಹಾರ. ಎಸ್ ಎಸ್ ಡಯಟ್ ಥೆರಪಿ ವಿಚಾರವಾಗಿ ಡಾಕ್ಟರ್ ಪೂಜಾಜಿ ಅವರು ತುಂಬಾ ಒಳ್ಳೆಯ ವಿವರಣೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ನಾನು ಅವರಿಗೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ಎಸ್, ಇದು ಸೌಖ್ಯ ಸಂಧಾನ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಯೋಗ ಮತ್ತು ನಿಸರ್ಗದತ್ತ ಆಹಾರ ಪದ್ಧತಿ ಹಾಗೂ ಸಹಜ ಜೀವನ ಶೈಲಿಯಿಂದ ನಿಮ್ಮ ಆರೋಗ್ಯವನ್ನ ವೃದ್ಧಿಸಲು ನೀವು ಭೇಟಿ ಕೊಡಬಹುದಾದ ಕರ್ನಾಟಕದ ಅತ್ಯುತ್ತಮ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಸೌಖ್ಯವನ.
ಧರ್ಮಸ್ಥಳದ ಶಾಂತಿವನ ಟ್ರಸ್ಟ್ ಪ್ರವರ್ತಿತ ಸೌಖ್ಯವನ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಆಶಯ ಮತ್ತು ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಿದೆ ಸೌಖ್ಯವನ. ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರವು ಉಡುಪಿ ಜಿಲ್ಲೆಯ ಮಣಿಪಾಲದ ಪರ್ಕಳದ ಪರೀಕ ಗ್ರಾಮದಲ್ಲಿ ಸ್ವರ್ಣ ನದಿ ತೀರದ ಸನಿಹದಲ್ಲಿ ನಿಸರ್ಗ ರಮಣೀಯ ವಾತಾವರಣದಲ್ಲಿ ಕಂಗೊಳಿಸುತ್ತಿದೆ. ಅತಿಯಾದ ತೂಕ, ಬೊಜ್ಜು, ಮಧುಮೇಹ, ರಕ್ತದೊತ್ತಡ, ಬೆನ್ನು ನೋವು, ಗಂಟು ನೋವು, ತಲೆನೋವು, ಖಿನ್ನತೆ ಮೊದಲಾದ ನಿತ್ಯ ಸಮಸ್ಯೆಗಳಿಗೆ ಖಚಿತ ಉಪಶಮನ ಮತ್ತು ಪರಿಹಾರಕ್ಕಾಗಿ ಸೌಖ್ಯವನಕ್ಕೆ ಭೇಟಿ ನೀಡಿ. ಯೋಗ, ಧ್ಯಾನ, ಮಣ್ಣಿನ ಚಿಕಿತ್ಸೆ, ಮಸಾಜ್, ಜಲ ಚಿಕಿತ್ಸೆ, ಆಕ್ಯುಪಂಕ್ಚರ್, ಆಕ್ಯುಪ್ರೆಷರ್, ಆವರ್ತನ ಚಿಕಿತ್ಸೆ, ನಿಸರ್ಗದತ್ತ ಆಹಾರ ಶೈಲಿ, ನಡಿಗೆ ಮೊದಲಾದ ಉಪಕ್ರಮಗಳೊಂದಿಗೆ ಆರೋಗ್ಯ ವೃದ್ಧಿಸಿಕೊಳ್ಳಲು ಹಿತಕರವಾದ ತಾಣ ಸೌಖ್ಯವನ. ಕಾಳಜಿಪೂರ್ಣ ಆಡಳಿತ ವ್ಯವಸ್ಥೆ, ಸೇವಾ ಮನೋಭಾವದ ತಜ್ಞ ವೈದ್ಯರ ತಂಡ, ಸ್ನೇಹಮಯಿ ಸಿಬ್ಬಂದಿಗಳೊಂದಿಗೆ ಬದ್ಧತೆಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಕೇಂದ್ರ ಸೌಖ್ಯವನ. ವಿಳಾಸ: ಸೌಖ್ಯವನ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ, ಪರೀಕ, ಉಡುಪಿ. ದೂರವಾಣಿ 0820 2544 206 99 458 01594 9483 932325 www.naturecureparika.com